ನಮಸ್ಕಾರ ವೀಕ್ಷಕರೇ. ಈಗ ನಾವು ಈ ಸೋಮವಾರ ನೈಟು ಕೊಲ್ಲಾಪುರಕ್ಕೆ ಬರ್ತಾ ಇದ್ದೀವಿ. ಈ ಸೋಮವಾರದಿಂದ ನೆಕ್ಸ್ಟ್ ಸೋಮವಾರವರೆಗೂ ಉತ್ತರ ಕರ್ನಾಟಕದಲ್ಲಿ ಇರ್ತೀವಿ. ನಮ್ಮ ಉತ್ತರ ಕರ್ನಾಟಕ ಜನ ಬನ್ನಿ ಗುರುಗಳೇ ಅಂತೇಳಿ ಸುಮಾರು ತಿಂಗಳಿಂದ ಕಾಲ್ ಮಾಡ್ತಾ ಇದ್ದಾರೆ. ಈಗ ನಾವು ಫಸ್ಟ್ ಈಗ ಮೊದಲಿಗೆ ಇಲ್ಲಿಗೆ ಬರ್ತೀವಿ. ಕೊಲ್ಲಾಪುರ, ಬೆಳಗಾವಿ, ಬಿಜಾಪುರ, ಅಲ್ಲಿಂದ ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಈ ಕಡೆ ಬಂದರೆ ಕೊಪ್ಪಳ, ಇವೆಲ್ಲ ಮುಗಿಸ್ಕೊಂಡು ನಾವು 8 ದಿನ ಅಲ್ಲೇ ಇರ್ತೀವಿ. ಆಮೇಲೆ ನಾವು ಆ ಕಡೆ ಬರಬೇಕಾದಾಗ ಆ ತಾಯಿ ಎಲ್ಲಮ್ಮ ತಾಯಿ ಆಶೀರ್ವಾದ, ಅಲ್ಲಿ ನಮ್ಮ ಹುಡುಗ ಒಬ್ಬನಿದ್ದಾನೆ, ಅವನಿಗೆಲ್ಲ ಅದರ ಪೂಜೆ ಮಾಡಿ ಅಂತ ಹೇಳಿದ್ವಿ. ಎಲ್ಲ ಪೂಜೆ ಮಾಡಿದ್ದಾರೆ. ಈಗ ಆ ತಾಯಿ ಅನುಗ್ರಹ ಅಯ್ಯರ್ಯಾಕೆ ಬಂದಾಗ ಆ ತಾಯಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ ನಾವು ಪ್ರತಿಯೊಂದು ಆ ತಾಯಿ ಅನುಗ್ರಹದಿಂದನೇ ನಡೆಯೋದು. ನಾವು ಅಲ್ಲಿ ಬರ್ತೀವಿ ಅಂತೇಳಿ ನಮ್ಮ ಹುಡುಗನ ತಿಳಿಸಿದ್ದೀವಿ. ನಮ್ಮ ಹುಡುಗ ಎಲ್ಲಮ್ಮನಿಗೆಲ್ಲ ತಾಯಿ ಪೂಜೆ ಮಾಡಿ ಇದು ಮಾಡಿದ್ದಾನೆ. ಆ ತಾಯಿ ಅನುಗ್ರಹ ಎಲ್ಲನೂ ಸಂಪೂರ್ಣ ದೊರೆತೈತೆ. ಈ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ, ಆ ಎಲ್ಲಮ್ಮ ತಾಯಿ ಅನುಗ್ರಹದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನಗಳು ಫೋನ್ ಮಾಡ್ತಾ ಇದ್ದಾರೆ. ಈಗ ಆ ಕಡೆ ಸಮಸ್ಯೆ ಬಗೆಹರಿಸ್ಕೊಡೋದಕ್ಕೆ ಬರ್ತಾ ಇದ್ದೀವಿ. ನೀವು ಈಗ ನಾವು ಬಂದಾದ ಮೇಲೆ ಫೋನ್ ಮಾಡ್ತಾ ಇರ್ತೀರಿ, ಗುರುಗಳೇ ಬಂದೋಗಿದ್ದೀರಿ ಅಂದ್ಬಿಟ್ಟು ಎಲ್ಲ ಥರ ಅಲ್ಲಿ ಕಡೆ ವಿಡಿಯೋಗಳೆಲ್ಲ ಮಾಡಿ ಅಪ್ಲೋಡ್ ಮಾಡಿದಾಗ ಅದಕ್ಕೋಸ್ಕರ ಈಗ ಬರೋಕ್ಕಿಂತ ಮುಂಚೆಗೇ ಈಗ ಒಂದು ವಿಡಿಯೋ ಇದು ಮಾಡಿಬಿಡೋಣ, ನಮ್ಮ ಉತ್ತರ ಕರ್ನಾಟಕ ಜನಕ್ಕೆಲ್ಲ ಅನುಕೂಲ ಆಗಲಿ ಅಂತೇಳಿ ಈಗ ಮಾಡ್ತಾ ಇದ್ದೀವಿ. ಈ ಸೋಮವಾರದಿಂದ ಅಂದರೆ ಸೋಮವಾರ ನೈಟು ಇಲ್ಲಿ ಬಸ್ಸಿಗೆ ಕೂತ್ಕೊಂತೀವಿ. ಮಂಗಳವಾರ ಕೊಲ್ಲಾಪುರಕ್ಕೆ ಬರ್ತೀವಿ. ಮಂಗಳವಾರ ಅಂದರೆ 8 ದಿನಗಳ ಕಾಲ ಆ ಕಡೆ ಇರ್ತೀವಿ. ಅಲ್ಲೇ ಬಂದು ಅಕಸ್ಮಾತ್ ನಿಮ್ದು ಏನೇನು ಸಮಸ್ಯೆಗಳಿದ್ರೆ ಫೋನ್ ಮಾಡಿ, ನಾನು ಅಲ್ಲೇ ಬಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಉತ್ತರ ಕರ್ನಾಟಕ ಜನತೆಗೂ ಹಾಗೂ ನಮ್ಮ ಈ ಕಡೆ ಬೆಂಗಳೂರು ಈ ಕಡೆ ಎಲ್ಲ ಜನಕ್ಕೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ತಾಯಿ ಶ್ರೀ ರೇಣುಕಾ ತಾಯಿ ಎಲ್ಲಮ್ಮ ತಾಯಿ ಕೃಪಾ ಆಶೀರ್ವಾದದಿಂದ ತಾಯಿ ಜಗನ್ಮಾತೆ ಸೌದತ್ತಿ ಎಲ್ಲಮ್ಮ ಕೃಪಾ ಆಶೀರ್ವಾದಂಥ ಜಗನ್ಮಾತೆ ಶ್ರೀ ಈ ನಾಡಿಗೆ, ಈ ಜಗತ್ತಿಗೆ, ಈ ಭಾರತ ದೇಶಕ್ಕೆ, ಈ ಕರ್ನಾಟಕಕ್ಕೆ, ಈ ಗ್ರಾಮಕ್ಕೆ ಸರ್ವಶಕ್ತಿಯಾಗಿ ತಾಯಿ ಚಾಮುಂಡೇಶ್ವರಿಯಾಗಿ, ಶ್ರೀ ಎಲ್ಲಮ್ಮ ತಾಯಿ ಗ್ರಾಮ ದೇವತೆಯಾಗಿ, ಶ್ರೀ ಸೌದತ್ತಿ ಎಲ್ಲಮ್ಮನಾಗಿ ಎಲ್ಲ ಸರ್ವ ಭಕ್ತರಿಗೆ ನಿನ್ನ ಕೃಪಾ ಆಶೀರ್ವಾದ ಆಗಲುವ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಭದ್ರಕಾಳಿ ತಾಯಿ ಜಗನ್ಮಾತೆ ಶ್ರೀ ಏಳುಕೊಳ್ಳದ ಸೌದತ್ತಿ ಎಲ್ಲಮ್ಮನಾಗಿ, ಶ್ರೀ ಹುಲಿಗಮ್ಮನಾಗಿ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಜಗನ್ಮಾತೆ ಕಾಪಾಡಮ್ಮ ತಾಯಿ ಜಗನ್ಮಾತೆ, ರಕ್ಷಣೆ ಕೊಡು ತಾಯಿ ಜಗನ್ಮಾತೆ. ಅಮ್ಮ ನಿನ್ನ ಮುಂದೆ ಒಂದು ಪ್ರಶ್ನೆ ಇಡ್ತಿದ್ದೀನವ ತಾಯಿ, ಆ ಪ್ರಶ್ನೆಗೆ ನಿನ್ನ ಉತ್ತರವನ್ನು ಕೊಡು ತಾಯಿ ಜಗನ್ಮಾತೆ. ಬೆಂಗಳೂರಲ್ಲಿ ಬರುವಂತಹ ನಮ್ಮ ರಾಘವೇಂದ್ರ ಗುರುಗಳು ಚಾಮುಂಡೇಶ್ವರ ಆದಾಕರು ತಾಯಿ ಜಗನ್ಮಾತೆ, ಕೊಲ್ಲಾಪುರದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ದೀವಿ ತಾಯಿ ಜಗನ್ಮಾತೆ. ನೀನು ಕೃಪಾ ಆಶೀರ್ವಾದದಿಂದ ತಾಯಿ ಚಾಮುಂಡಿ ತಾಯಿ ಆಶೀರ್ವಾದದಿಂದ, ತಾಯಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ, ತಾಯಿ ಏಳುಕೊಳ್ಳದ ಸೌದತ್ತಿ ಎಲ್ಲಮ್ಮ ಕೃಪಾ ಆಶೀರ್ವಾದದಿಂದ ತಾಯಿ ಜಗನ್ಮಾತೆ ನಮಗೆ ಅಲ್ಲಿ ಕೆಲಸ ಕಾರ್ಯಗಳನ್ನು ಹೂನಂತನೇ ಆಗುವಂತೆ ನಮಗೆ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಜಗನ್ಮಾತೆ. ನೀನು ಕೃಪಾ ಆಶೀರ್ವಾದ ಆಗಲುವ ತಾಯಿ. ಪ್ರಸಾದ ಮುಖಾಂತರ ನಮಗೆ ಧೈರ್ಯವನ್ನು ಕೊಡು ತಾಯಿ ಜಗನ್ಮಾತೆ. ಅಲ್ಲಿ ಹೋಗಿರೋ ಮಕ್ಕಳನ್ನು, ಧೈರ್ಯವಾಗಿರೋ ಮಕ್ಕಳನ್ನು ಜಯವನ್ನು ಕೊಡ್ತೀನಿ ಮಕ್ಕಳ, ನಿಮಗೆ ನಾನು ಇಬ್ಬರಿಗೂ ಜಯವನ್ನು ಕೊಡ್ತೀನಿ. ಧೈರ್ಯವಾಗಿರೋ ಗುರು ಶಿಷ್ಯರಾಗಿ ನೀವು ಬಹಳ ಮಕ್ಕಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿರೋ ಮಕ್ಕಳ ಜಯವನ್ನು ಕೊಡ್ತೀನಿ ಮಕ್ಕಳ. ನಾನು ಧೈರ್ಯವಾಗಿರೋ ಮಕ್ಕಳ ತನ್ನಂಗೆ ಇವಳು ಗೆಜ್ಜೆಯೊಳಗೆ ಸರ್ವರೂಪದಲ್ಲಿ ಜ್ಯೋತಿ ರೂಪದಲ್ಲಿ ಬಂದ ಅನುಗ್ರಹ ಆಶೀರ್ವಾದ ಮಾಡುವ ನಾಗದೇವತೆಯಾಗಿ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಎಲ್ಲಮ್ಮ. ನಿನ್ನ ಅನುಗ್ರಹ ಆಗಲುವ ತಾಯಿ, ರಕ್ಷಣೆ ಕೊಡು ತಾಯಿ ಜಗನ್ಮಾತೆ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತಾಯಿ ಜಗನ್ಮಾತೆ, ಏಳುಕೊಳ್ಳೋದು ಎಲ್ಲಮ್ಮ. ನಿನ್ನ ಅನುಗ್ರಹ ಆಗಲುವ ತಾಯಿ, ರಕ್ಷಣೆ ಕೊಡು ತಾಯಿ ಜಗನ್ಮಾತೆ. ಬಾರಮ್ಮ ಗೆಜ್ಜೆಯೊಳಗೆ ಬಂದ ಅನುಗ್ರಹ ಆಶೀರ್ವಾದ ಮಾಡುವ ತಾಯಿ ಜಗನ್ಮಾತೆ. ಶ್ರೀ ಸೌದತ್ತಿ ಎಲ್ಲಮ್ಮನ ತಾಯಿಯಾಗಿ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಜಗನ್ಮಾತೆ. ಅಮ್ಮ ಮಾಟ ಮಂತ್ರ ದುಷ್ಟಶಕ್ತಿ ಪೀಠ ಪಿಶಾಚಗಳನ್ನು ಸರ್ವನಾಶ ಮಾಡುವಂಥ ಶಕ್ತಿ ದೇವತೆ ಶ್ರೀ ಭದ್ರಕಾಳಿಯಾಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ, ಶ್ರೀ ಚಾಮುಂಡೇಶ್ವರಿಯಾಗಿ, ಶ್ರೀ ಎಲ್ಲಮ್ಮ ತಾಯಿ, ಶ್ರೀ ಯಲಗರೇಶ್ವರ ವಿರಾಜನ ಕೃಪಾ ಆಶೀರ್ವಾದದಿಂದ, ಶ್ರೀ ಶಿವಶಕ್ತಿ ಪಾರ್ವತಿ ತಾಯಿ ಆಶೀರ್ವಾದದಿಂದ, ಜಗನ್ಮಾತೆ ಭದ್ರಕಾಳಿಯಿಂದ ತಾಯಿ ಜಗನ್ಮಾತೆ, ಶ್ರೀ ಪ್ರತಂಗಿ ದೇವಿ ಕೃಪಾ ಆಶೀರ್ವಾದದಿಂದ ತಾಯಿ ನಮಗೆ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಜಗನ್ಮಾತೆ. ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ನಮಗೆ ಶಕ್ತಿ ಜ್ಞಾನವನ್ನು ಕೊಡು ತಾಯಿ. ನ್ಯಾಯ ನೀತಿ ಧರ್ಮದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯಂಗೆ ನಮಗೆ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ ಜಗನ್ಮಾತೆ. ಅನುಗ್ರಹ ಆಗಲುವ ತಾಯಿ ಜಗನ್ಮಾತೆ. ಅಮ್ಮ ಅನುಗ್ರಹ ಆಗಲುವ ತಾಯಿ ಜಗನ್ಮಾತೆ. ನಿನ್ನ ಕೃಪಾ ಆಶೀರ್ವಾದದಿಂದ ಅನುಗ್ರಹ ಆಗಲುವ ತಾಯಿ ಜಗನ್ಮಾತೆ. ಅಮ್ಮ ತಾಯಿ, ರಕ್ಷಣೆ ಕೊಡು ತಾಯಿ. ರಾಘವೇಂದ್ರ ಗುರುಗಳು ಬರ್ತಾ ಇದ್ದಾರವ ತಾಯಿ ಜಗನ್ಮಾತೆ. ಅವ್ರ ಕಡೆಯಿಂದ ತಾಯಿ ಜಗನ್ಮಾತೆ ನಿನ್ನ ಶಕ್ತಿಯಿಂದ, ನಿಮ್ಮ ಕಡೆಯಿಂದ ನಿನ್ನ ಶಕ್ತಿಯಿಂದ, ತಾಯಿ ಚಾಮುಂಡೇಶ್ವರಿ ಶಕ್ತಿಯಿಂದ ಆ ತಂತ್ರ ಮಂತ್ರ ವಾಮಾಚಾರ ಪೀಡ ಪಿಚಾಚಿ ರೋಗ ರುಚನಗಳು ಶತ್ರುಬಾಧಗಳು ಹಿಂಸರಿಸ ಕೊಡುವಂಥ ಶಕ್ತಿ ದೇವತೆ ತ್ರಿಶೂಲಲ್ಲಿ ನಿನ್ನ ಭಂಡಾರದಲ್ಲಿ ಇದೆಯವ ತಾಯಿ ಜಗನ್ಮಾತೆ. ಅಮ್ಮ ನಿನ್ನ ಭಂಡಾರ ಶಕ್ತಿಯನ್ನು ತುಂಬಿ ನಮಗೆ ದಾರಿ ಕೊಡು ತಾಯಿ, ಬೆಳಕು ಕೊಡು ತಾಯಿ ಜಗನ್ಮಾತೆ. ಕೊಡಮ್ಮ, ಕೊಡು ತಾಯಿ. ಬಾಮ ಮಹಾಲಕ್ಷ್ಮಿ ತಾಯಿ,
ಮುಗುಳಗೆಯಿಂದ ನೀನು ಕೃಪಾ ಆಶೀರ್ವಾದ ಸ್ವೀಕಾರ ಮಾಡುವ ತಾಯಿ, ಆವಾಹನೆ ಆಗ ತಾಯಿ ಜಗನ್ಮಾತೆ, ಬರಮಾಡಿಕೊಡುವ ತಾಯಿ ಜಗನ್ಮಾತೆ, ಅವರಿಗೆ ಬರಮಾಡಿಕೊಡು ತಾಯಿ ಜಗನ್ಮಾತೆ. ಶ್ರೀ ರಾಘವೇಂದ್ರ ಗುರುಗಳು ಚಾಮುಂಡೇಶ್ವರ ಆರಾಧಕರಾಗಿರುವಂತಹ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಅವರಿಗೆ ಆಹ್ವಾನ ಕೊಡು ತಾಯಿ ಜಗನ್ಮಾತೆ, ಅವರಿಗೆ ದಾರಿ ಕೊಡುವ ತಾಯಿ ಜಗನ್ಮಾತೆ. ಇಲ್ಲಿರುವಂತಹ ನಿನ್ನ ಭಕ್ತರಿಗೆ, ನಿನ್ನ ಮಕ್ಕಳಿಗೆ ಕಷ್ಟ ಕಾರ್ಯಗಳನ್ನು ನಿವಾರಣೆ ಮಾಡಿಕೊಡುವಂತಹ ನಿನ್ನ ಕೃಪಾ ಆಶೀರ್ವಾದ ಅಂದ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ, ನಿನ್ನ ಭಕ್ತರಿಗೆ, ನಿನ್ನ ಮಕ್ಕಳಿಗೆ ಆಗಿರುವಂತಹ ಸಮಸ್ಯೆಗಳನ್ನು ಹೂನೆಂತನೇ ನೀವು ಮಾಡಿಕೊಡುವಂಥ ಶಕ್ತಿ ದೇವತೆಯಾಗಿ ನೆಲೆಸಿದೀವ ತಾಯಿ ಜಗನ್ಮಾತೆ. ಇವತ್ತು ಆಗಲುವ ನಿನ್ನ ಕೃಪಾ ಆಶೀರ್ವಾದ ಸಂಪೂರ್ಣ ಆಗಲುವ ತಾಯಿ, ಪ್ರಸಾದ ಕೊಡು ತಾಯಿ ಜಗನ್ಮಾತೆ. ಜೈ ಭವಾನಿ, 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 ಜೈ ಭವಾನಿ. ಬಾರಮ್ಮ, ಅರಮನಸ್ಸು ಮಾಡಬೇಡಮ್ಮ ತಾಯಿ, ಶಕ್ತಿಪೂರ್ವಕವಾಗಿ ಪ್ರಮಾಣವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ತಾಯಿ ಜಗನ್ಮಾತೆ. ನೀನಿದೀವ, ಸತ್ಯದೇವತೆಯಾಗಿ ನೀನಿದೀವ ತಾಯಿ ಜಗನ್ಮಾತೆ. ಅಮ್ಮ, ನಿನ್ನ ಹಾದಿಯಲ್ಲಿ, ನಿನ್ನ ಬೆಳಕಿನಲ್ಲಿ, ನಿನ್ನ ದಾರಿಯಲ್ಲಿ ನಡೀತೀವ ತಾಯಿ ಜಗನ್ಮಾತೆ. ನಮಗೆ ಅನುಗ್ರಹ ಆಶೀರ್ವಾದ ಕೊಡು. ಈ ಪೀಡಾ ಪಿಶಾಚಗಳನ್ನು ದೂರ ಮಾಡಿಕೊಡು, ದುಷ್ಟಶಕ್ತಿಗಳನ್ನು ದೂರ ಮಾಡಿಕೊಡು, ಈ ರೋಗ ರುಚನೆಗಳನ್ನು ದೂರ ಮಾಡಿಕೊಡು, ಈ ವಾಮಾಚಾರ ಮಾಟ ಮಂತ್ರಗಳನ್ನು ದೂರ ಮಾಡಿಕೊಡುವ ತಾಯಿ ಜಗನ್ಮಾತೆ. ಸತ್ಯದೇವತೆಯಾಗಿ ನೀನು ಇದೀವ ತಾಯಿ ಜಗನ್ಮಾತೆ. ಬಾರಮ್ಮ, ಬಾ ತಾಯಿ, ಎಲ್ಲ ನಿನ್ನಿಂದನೇ, ನಿನ್ನ ಶಕ್ತಿಯಿಂದನೇ ಆಗಲಿವ ತಾಯಿ ಜಗನ್ಮಾತೆ. ಅಮ್ಮ, ಎಲ್ಲ ನಿನ್ನಲ್ಲಿದೆಯವ ತಾಯಿ. ಈ ಜಗತ್ತನ್ನು ಕಾಪಾಡುವಂಥ, ಈ ಪ್ರಕೃತಿಯನ್ನು ಕಾಪಾಡುವಂಥ ಶಕ್ತಿ ದೇವತೆಯಾಗಿ ನೀನು ಇದೆಯವ ತಾಯಿ ಜಗನ್ಮಾತೆ. ಬಾರಮ್ಮ, ರಕ್ಷಣೆ ಕೊಡು ತಾಯಿ. ಈ ಪ್ರಕೃತಿ ಯಾರು ಹಾಳು ಮಾಡ್ತಾರಲ್ವ ತಾಯಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ಕೊಡುವ ತಾಯಿ ಜಗನ್ಮಾತೆ. ಮಾಟ ಮಂತ್ರ ದುಷ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿಕೊಡುವ ತಾಯಿ, ದಾರಿ ಕೊಡು ತಾಯಿ ಚಾಮುಂಡೇಶ್ವರಿ. ಜೈ ಭವಾನಿ, ಜೈ ಭವಾನಿ. ರಾಘವೇಂದ್ರ ಗುರುಗಳಿಗೆ ಆಶೀರ್ವಾದ ಆಗಲಿ ತಾಯಿ. ಉಧೋ ಉದೋ ಎಲ್ಲಮ್ಮ ತಾಯಿ, ಉಧೋ ಉದೋ ಎಲ್ಲಮ್ಮ ತಾಯಿ, ಉಧೋ ಉದೋ ತಾಯಿ. ಮಹಾಲಕ್ಷ್ಮಿ, ಮಹಾಸರಸ್ವತಿ ತಾಯಿ, ಜಮೋ ಭವಾನಿ, ಜೈ ಭವಾನಿ, ಜೈ ಭವಾನಿ. ಉಧೋ ಉದೋ ಎಲ್ಲಮ್ಮ ತಾಯಿ, ಉಧೋ ಉದೋ ಎಲ್ಲಮ್ಮ ತಾಯಿ, ಉಧೋ ಉದೋ ಎಲ್ಲಮ್ಮ ತಾಯಿ, ಉಧೋ ಉದೋ ತಾಯಿ ಜಗನ್ಮಾತೆ. ಜೈ ಭವಾನಿ, ಜೈ ಭವಾನಿ. ಮಹಾಲಕ್ಷ್ಮಿಯೇ, ಮಹಾಸರಸ್ವತಿಯೇ ತಾಯಿ ಜಗನ್ಮಾತೆ. ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ತಾಯಿ ಜಗನ್ಮಾತೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ ತಾಯಿ, ಉಧೋ ಉದೋ ತಾಯಿ. ಜಯವನ್ನು ಕೊಡು ತಾಯಿ ಮಹಾಲಕ್ಷ್ಮಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ ತಾಯಿ. ಕಾಪಾಡಮ್ಮ ತಾಯಿ ಜಗನ್ಮಾತೆ. ಸರ್ವ ಭಕ್ತರಿಗೆ ಆಶೀರ್ವಾದ ಮಾಡು, ಸರ್ವ ನಾಡಿಗೆ ಆಶೀರ್ವಾದ ಮಾಡಿದೀವ ತಾಯಿ. ಸರ್ವ ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿದೀವ ತಾಯಿ ಜಗನ್ಮಾತೆ. ಇದೇ ಥರ ಅನುಗ್ರಹ ಆಶೀರ್ವಾದ ಮಾಡಿಕೊಡುವ ತಾಯಿ. ನಿನ್ನ ಮಹಿಮೆ, ನಿನ್ನ ಚರಿತ್ರೆ ಈ ನಾಡಿಗೆ, ಈ ಪ್ರಕೃತಿಗೆ, ಈ ಜಗತ್ತಿಗೆ ಗೊತ್ತಾಗಲಿವ ತಾಯಿ ಜಗದತ್ತಿ ಎಲ್ಲಮ್ಮ ತಾಯಿ. ನೀನು ಇದೆ ಅಂತ ತೋರಿಸ್ಕೊಟ್ಟೇವ ತಾಯಿ. ಧನ್ಯೋಸ್ಮಿ ತಾಯಿ. ನ್ಯಾಯ ನೀತಿ ಧರ್ಮದಲ್ಲಿ ಸತ್ಯ ಮಾರ್ಗದಲ್ಲಿ ನಡೀತೀವ ತಾಯಿ. ರಕ್ಷಣೆ ಕೊಡು ತಾಯಿ. ಜೈ ಭವಾನಿ, ಜೈ ಚಾಮುಂಡೇಶ್ವರಿ, ಜೈ ಎಲ್ಲಮ್ಮ ದೇವಿ ಮಾತಾ ಕಿ ಜೈ. ಉಧೋ ಉದೋ ತಾಯಿ, ಉಧೋ ಉದೋ ತಾಯಿ, ಉಧೋ ಉಧೋ ತಾಯಿ.